ಬೈಕ್ ಅಂತ ಧೈರ್ಯಕ್ಕೆ ವೇಲೆ 4 ಬಾಕ್ಲೆ ಚಲೋ ಈರು ಮಂಗೆ ಆಪನಕ್ಲು ಮಂಗೆ ಅವು ಒಂದು ಬೇತೆ ರೀತಿಯಲ್ಲಿ ನಡತಲೆಕ್ಕ ತೋಜನ ವಶೀಕರಣನ ನಿನೊಂಜ ಇನ್ಮಾತ ಬಳಕೆ ಮಂತೊಂದು ಒಂತೆ ಪೋಡಿ ಪಾದ ಪತ್ತದ ನಡತನಂಚಿನ ಘಟನೆಯನ್ನು ನಿಟ್ಟು ತೋಜನ ನಂಗೆ. ಬಡ ಕುಟುಂಬವನ್ನು ದುರುಪಯೋಗ ಮಾಡುವ ಕೆಲಸ ನಡೆಯಬಾರದು. ತಾಳ್ಮೆ ಮತ್ತು ಸಹನೆ ದೌರ್ಬಲ್ಯವಲ್ಲ, ಅದೊಂದು ಶಕ್ತಿ. ಯಾವುದೇ ವರ್ಗಕ್ಕೆ ಈ ರೀತಿಯ ಪರಿಸ್ಥಿತಿ ಉಂಟಾಗಬಾರದು. ಇದೊಂದು ಪೈಶಾಚಿಕ ದುಷ್ಕೃತ್ಯವಾಗಿದೆ ಮತ್ತು ಇದನ್ನು ನಾವು ಖಂಡಿಸಬೇಕಾಗಿರುವುದು ಮಾತ್ರವಲ್ಲದೆ ಈ ವಿಚಾರದಲ್ಲಿ ನಾವೆಲ್ಲರೂ ಸಂಘಟಿತರಾಗಿ ಎಚ್ಚರದಿಂದಿರಬೇಕು ಎಂದು ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ಹೇಳಿದರು. ಅವರು ಕನ್ಯಾನ ಗ್ರಾಮದ ಕಣಿಯೂರಿನ ಬಾಡಿಗೆ ಮನೆಯೊಂದರಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿನಿಯ ಮನೆಗೆ ಮೇ 6ರಂದು ಭೇಟಿ ನೀಡಿ ಘಟನೆಯ ಕುರಿತಾಗಿ ಸಂಪೂರ್ಣ ಮಾಹಿತಿ ಪಡೆದುಕೊಂಡು ಮೃತ ಬಾಲಕಿಯ ಮನೆಯವರಿಗೆ ಸಾಂತ್ವನ ಹೇಳಿದರು. ಈತ ಪನಿತ್ತು ಏನಾಪೇಡು ಬೈಕ್ ಅಂತ ಧೈರ್ಯಕ್ಕೆ ವೇಲೆ 4 ಬಾಕ್ಲೆ ಚಲೋ ಬಲ್ದಾನೆ ಕೊಂಚ ಇದೆ ಬರ್ತೇನೆ ಸೀದಾ ಬರ್ತೇನೆ ಲೆಕ್ಕ ಸೀದಾ ಉಳೈತೆ. ಇದೇ ಸಂದರ್ಭದಲ್ಲಿ ಮನೆಯ ಒಳ ಪ್ರವೇಶಿಸಿ ಬಡ ಕುಟುಂಬ ವಾಸಿಸುತ್ತಿರುವ ಮನೆಯ ಪರಿಸ್ಥಿತಿಯನ್ನು ಸ್ವಾಮೀಜಿಯವರು ಅವಲೋಕಿಸಿದರು. ಬಳಿಕ ಈ ದುರ್ಘಟನೆಗೆ ಸಂಬಂಧಿಸಿದಂತೆ ಮೃತ ವಿದ್ಯಾರ್ಥಿನಿಯ ಪೋಷಕರಿಂದ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡು ಅವರಿಗೆ ಧೈರ್ಯವನ್ನ ತುಂಬಿ ಸಾಂತ್ವನವನ್ನ ಹೇಳಿದರು. ಸೂಚನೆ ಮಾತ ಅಂಚಿನಂಚಿ ವರ್ಗ ಏರು ಮಂಗೆ ಆಪನಕ್ಲು ಮಂಗೆ ಏರು ಮೂರ್ಖೆ ಮನ್ಪೇರ ಅಕ್ಲು ಮೂರ್ಖ ಆಪನಕ್ಲೇನು ಕಾತೊಂದು ಪೇರ ಮೂರ್ಖತನ ಅವು ಸ್ವಾಭಾವಿಕ ಅಂತೂ ಇಂಚಿನ ಘಟನೆ ನೆನ ಆರಿಗೆ ಬಲ್ಲಿ ಒಂದು ಕಡೆ ಅವಳು ನಮ್ಮ ಈ ಭಾಗಡ ಬಲ್ಲಿ ಆಯ್ಕೆ ತಕ್ಕದ ನಮ್ಮ ಎಚ್ಚರ ಆದ ನಮ್ಮ ಐಕ್ ಬೋಡ್ತು ಅಂಚಿನ ವೈಕಲ ಸಿದ್ಧತೆ ನಮ್ಮ ಒಪ್ಪೋಡು ಒಂದು ಲೆಪ್ಪು ಈ ಸಂದರ್ಭ ಕೊರ್ಪೆ ನಾವು ಮಾತ ಸಂಘಟಿತರ ಅವಡು ನೇತ ಬಗೆಟ್ಟು ನಿಕ್ಲ ಒಂಚೂರು ಎಚ್ಚರಿಗೆ ಆವಡು ಒಂದೊಂಜಿ ಸುರುತಾವು ಕಡೆತಾವು ನನ್ನ ಇಂಚಾರಿಗೆ ಬಲ್ಲಿ ತಾಳ್ಮೆ ಒಂಜಿ ಕುಟುಂಬ ಒಂಜಿ ಬಡ ಕುಟುಂಬ ಅಂತ ಬಂಡ ಅಂಚ ದುರುಪಯೋಗ ಬೇರೆಗೆ ಬಲ್ಲಿ ತಾಳ್ಮೆ ಸಹನೆದ ದೌರ್ಬಲ್ಯ ಹತ್ತವು ಒಂಜಿ ಶಕ್ತಿ. ಅವು ನಮ್ಮ ಸಮಾಜಗಳು ಜಾಗೃತಿ ಆವಡು ಸನಾತನ ಹಿಂದೂ ಧರ್ಮ ಎಚ್ಚರ ಆವಡು ಅಂತ ಯಾನ್ ಮಾಡ್ತೀನಿ ಜಾಗೃತಿ ಎಡುಪುಳೆಂದು ಒಂಜಿ ಲೆಪ್ಪು ಈ ಸಂದರ್ಭ ನಮ್ಮ ಕೊರಳಿ ಅಗತ್ಯ ಉಂಟು. ಅದು ಏರೆಗಳ ವಾವರ್ಗೋಗಳ ಆರೆಗೆ ಬರಲಿ ಇಂಚಿನ ದುಷ್ಕೃತಿ ಅಲ್ಲ ಅಂದ್ರೆ నేను ನಮ್ಮ ಸಾರಾಸ ಘಟ್ಟ ಬಂದು ನಮ್ಮ ಖಂಡನ ಉಂಟು ಇಟ್ಟದಲ್ಲ ಇಟ್ಟು ತುವೆರೆಗಿಚ್ಚಿ ಮಾತೆಲ್ಲ ಅವರ ಜಾಗೃತಿ ಆಪನ ಅಗತ್ಯತೆ ಉಂಟು ಒಂದು ಕಡೆ ಆವಡು నేను ಇಂಚಿನವು ಎಚ್ಚರ ಆವಡು ಒಂದು ಒಂಜಿ ಲೆಪ್ಪು ಈ ಸಂದರ್ಭ ಅನ್ಕೊಳ್ಪೆ. ಆ ಬಳಿಕ ಪತ್ರಕರ್ತರೊಂದಿಗೆ ಮಾತನಾಡಿದ ಸ್ವಾಮೀಜಿಯವರು ಈ ಒಂದು ಸಾವು ಬೇರೆಯೇ ರೀತಿಯಲ್ಲಿ ನಡೆದಿರುವುದಾಗಿ ಕಂಡುಬರುತ್ತಿದೆ. ವಶೀಕರಣ ಬಳಕೆ ಮಾಡಿರುವ ಹಾಗೂ ಹೆದರಿಸಿ ಮಾಡಿರುವ ಘಟನೆ ಎಂದು ನಮಗೆ ಮೇಲ್ನೋಟಕ್ಕೆ ಕಂಡುಬರುತ್ತಿದೆ. ಒಂದು ಹೆಣ್ಣು ಮಗಳು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಸಾಕ್ಷಿ ಇಲ್ಲಿ ಕಂಡುಬರುತ್ತಿಲ್ಲ. ಈ ಪ್ರಕರಣದ ನಿಷ್ಪಕ್ಷಪಾತ ತನಿಖೆ ನಡೆದು ಆರೋಪಿಗಳಿಗೆ ತಕ್ಕ ಶಿಕ್ಷೆಯಾಗಬೇಕು ಎಂದು ಸ್ವಾಮೀಜಿಯವರು ಇದೇ ಸಂದರ್ಭದಲ್ಲಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಅವು ಒಂಜಿ ಬೇತೆ ರೀತಿಯಲ್ಲಿ ನಡತಲೆಕ್ಕ ತೋಜನೆ ಒಂಜಿ ಎಂಚಿನ ಪೆರೈಕ್ ವಶೀಕರಣನ ನಿನೊಂಜ ಇನ್ಮಾತ ಬಳಕೆ ಮಂತೊಂದು ಒಂತೆ ಪೋಡಿ ಪಾದ ಪತ್ತದ ನಡತನಂಚಿನ ಘಟನೆಯನ್ನು ನಿಟ್ಟು ತೋಜನ ನಂಗೆ ಮೇಲ್ನೋಟಕ್ಕೆ ಅಂಚ ತೋಜನು ಒಂಜಿ ಪೊಣ್ಣು ಮಗಳು ಆತ್ಮಹತ್ಯೆ ಮನ್ಪಣ ಏನು ಪನ್ಪಣ ಅಡಿಮಟ್ಟ ದಾಲ ನಂಗೆ ಸಾಕ್ಷಿ ಮುಳುತುನಾಗ ಎತ್ತರ ಮತದ ದಾಲ ನಂಗೆ ಸಾಕ್ಷಿ ತೋಜುಜಿ ನೆಟ್ಟು ಅಂತೂ ಐಕ್ ಬಡ್ತನಂಚಿನ ತನಿಖೆ ನೆನೊಂಜಿ ಮಾತ ಮಂತದ್ದು ಸರಿಯಾದವು ಸಾಬೀತಾಂಡ ಆರೋಪಿಗೆ ಸರಿಯಾದ ಶಿಕ್ಷೆಲ್ಲ ಅವಡು ನೆನ ದುಂಬುಗ ಒಂದು ಲೆಕ್ಕ ನಂಗೆ ಐಕ್ ಏರಿಯರು ಸೇರಿದಾರ ಆಕ್ಲೆಗ್ಲ ಒಂಜಿ ಎಚ್ಚರಿಕೆ ಮಲ್ಪಡು ಆಕ್ಲೆಗ್ಲ ಒಂಜಿ ಹತ್ತು ತೆರಿಪಾವನ ಅಗತ್ಯತೆ ಉಂಟು, ಸೂಚನೆ ಕೊಟ್ಟಿನ ಅಗತ್ಯತೆ ಉಂಟು, ಜಾಗೃತಿದ ಒಟ್ಟು ಅಕ್ಲ ಕುಟುಂಬಡು ದೌರ್ಬಲ್ಯ ಹತ್ತವು ಅಕ್ಲ ಒಂದಿ ತಾಳ್ಮೆ ಸಹನೆ ದಲ ಬಂಜಿದಾನೆ ಇಕ್ಕ ದಲಾಂಡ ಬೇಲಣ್ಣ ನಿಮ್ಮಂತೊಂದು ಉಪ್ಪೇರು ಅವು ದುರುಪಯೋಗ ಮನ್ಪೇರಿಗೆ ಬಲ್ಲೇನಿ ಅನ್ಪನ್ಪಣೆ ಅಕ್ಲೆ ನಾಯ್ನಾತ್ ಬೇಗ ಅಕ್ಲೇನೆ ಸ್ವಾಧೀನೋಗಿದ್ದೊಂದು ಎಂಚು ನಾವು ಸಾಬೀತು ತೂದು ಸಾಕ್ಷಿನ ದಾನೆ ಪಂಡ್ಪುಂಡು ಆ ರೀತಿ ಅಕ್ಲೆ ಶಿಕ್ಷೆ ಲಾವಡು ಅಂತ ಈ ಸಂದರ್ಭಡಿಯನ್ನು ಪಂಡೊಂದುಲ್ಲೆ ಬೊಕ್ಕ ಸನಾತನ ಹಿಂದೂ ಧರ್ಮಗೊಂಜಿ ಲೆಪ್ಪುಲ ಇಂಚಿನ ಆಂಡದನ್ನು ನಮ್ಮ ಒಗ್ಗಟ್ಟಾಪನಂಚಿನ ಅಗತ್ಯತೆ ಉಂಡು ಜಾಗೃತಿ ಆವಡು ಒಂದು ಇಂಚಿನ ಘಟನೆ ಬೇತೆ ಕುಟ್ಟೋಡ್ಲ ಆವಡು ಅಂತ ಪಂಡ್ಪಣೆ ಆರೆ ಬಲ್ಲಿಂದ ಪಂಡ್ಪಣೆ ಸಮಾಜದ ಇಂಚಿನ ಕೃತ್ಯ ದುಷ್ಕೃತ್ಯ ನಡಪ ಅಂದ ಲೆಕ್ಕ ನಮ್ಮ ತೂವನುಡು ಎಚ್ಚರಡು ಬದುಕೋಡು ಅಂತ ಈ ಸಂದರ್ಭಡಿ ನಾನು ಲೆಪ್ಪು ಕೊರೊಂದುಲೆ. ಈ ಸಂದರ್ಭದಲ್ಲಿ ಕನ್ಯಾನ ಗ್ರಾಮ ಪಂಚಾಯತ್ ಸದಸ್ಯ ರಘುರಾಮ ಶೆಟ್ಟಿ ಕನ್ಯಾನ, ಒಡಿಯೂರು ಸೌಹಾರ್ದ ಸಹಕಾರಿಯ ಉಪಾಧ್ಯಕ್ಷ ಲಿಂಗಪ್ಪ ಗೌಡ ಪಣಿಯಡ್ಕ, ವಿಶ್ವ ಹಿಂದೂ ಪರಿಷತ್ನ ಕನ್ಯಾನ ಘಟಕದ ಅಧ್ಯಕ್ಷ ಲೋಕೇಶ್ ಗೌಡ ಕನ್ಯಾಣ, ಭಜರಂಗದಳ ಸಂಚಾಲಕ ಕೃಷ್ಣಪ್ಪ ಗೌಡ ಪಣೆಯಡ್ಕ, ಭಜರಂಗದಳ ವಿಟ್ಲ ಪ್ರಖಂಡ ಸಂಚಾಲಕ ಚಂದ್ರಹಾಸ ಕನ್ಯಾನ,
ವಿಶ್ವ ಹಿಂದೂ ಪರಿಷತ್ನ ಕನ್ಯಾನ ಘಟಕದ ಕಾರ್ಯದರ್ಶಿ ಮನೋಜ್ ಕುಮಾರ್ ಬನಾರಿ, ಜಗದೀಶ್ CH, ದಿನೇಶ್ ಪಟ್ಲ ಮೊದಲಾದವರು ಉಪಸ್ಥಿತರಿದ್ದರು. ನಿಶಾ ಕಿರಣ್ ಬಾಳೆಪುಣಿ, ಸುದ್ದಿ ನ್ಯೂಸ್, ವಿಟ್ಲ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.